ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಹರಿಹರ ಪಲ್ಲ ತಟ್ಕಡು ಬಡ್ಸೊಡ್ದು ಉಂಡಾಯ್ನ ಕಷ್ಟ ನಷ್ಟದ ಜಾಗಿಲೆಗ್ ಬಂದರು ಮೀನುಗಾರಿಕೆ ಮಂತ್ರಿಯರ್ನ ಭೇಟಿ ಆಯ್ನ ಕೆಲಸನು ಬರೆವಂದೆ ಬುಡ್ದು ಬುಟ್ಪರ್ ಸುದ್ದಿ ಮಾಧ್ಯಮಲ ನಿಮಿತ್ತ ಏವ್ರ ತೋಜೈನ ಎಸ್ ಅಂಗಾರ ಬೈಂದೂರು ಒತ್ತಿನೆನೆ ಕಾಡಿಡು ಪೊತ್ತುದು ಕಂಚಿದಿನ ಕಾರು ಬೊಕ್ಕ ಕಾರ್ತವುಲ ಎತ್ತಿನ ಪುನತ ಬಗೆಟ್ ಕೇಸನ ನಾಡು ಪತ್ತದು ಮಲ್ಲ ಸಾಸಮಲ್ತಿನ ಪೊಲೀಸರು ತಿಕ್ಕಲ್ದುಪುರ್ನ 4 ಆರೋಪಿಲು ಕಾರ್ಲೆನ ನಿರ್ವಹಣೆಡು ಪುದರ್ಪೊಯಿ ರಮೇಶ್ ಕುಮಾರ್ ಯಜಮಾನಿಕೆದ ಕುಟ್ಲದ ಕಾರ್ ಕೇರ್ ಸೆಂಟರ್ ಕೊಡಿಯಾಲ ಬೈಲ್ ವೆಸ್ಟ್ ರೋಡ್ ಜನತಾ ಡಿಲಕ್ಸ್ ಕೈತಲು ಬಾಬಾ ಕಾಸ್ಟೈಲ್ ಸಂಸ್ಥೆ ಉದ್ದೀಪನ ಮಾರುತಿ ಸುಜುಕಿ ಅರೇನಾ ಗಾಡಿಲೆನ ಅಧಿಕೃತ ಮಾರಾಟ ಸಂಸ್ಥೆ ಕುಡ್ಲಾ ಹಂಪನಕಟ್ಟದ ಮಾಂಟವಿ ಮೋಟರ್ಸ್ ಆಲ್ ನ್ಯೂ ಹಾಟ್ ಅಂಡ್ ಟಿಕ್ಕಿ ಮಾರುತಿ ಸುಜುಕಿ ಬ್ರಿಜಾ ಕಾರ್ ಬಿಡುಗಡೆ. ಇತ್ತ ವಾರ್ತೆದ ವಿವರ. ಕೆಲವು ಸರ್ತಿ ಮಾಧ್ಯಮದಕ್ಲು ಬರೆಪೇರು ಅಕ್ಲು ಒಯ್ನು ಬರೆವಡ ಐನು ಬರೆಪುಜೇರು ಆಯ್ನ ಕೆಲಸನು ಬರೆವಂದೆ ಬುಡ್ದು ಬುಡ್ಪೆರಂದು ಬಂದರು ಮೀನುಗಾರಿಕೆ ಬಕ ಉಳ್ಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಪಂತೇರ ಸುಳ್ಯದ ಹರಿಹರ ಪಲ್ಲದಟ್ಕಡ್ ಆರು ಬಡ್ಸೋಡ್ದು ಆಯ್ನ ಕಷ್ಟ ನಷ್ಟ ತೂದು ಪಾತಿರಿಯರು ಮೀನುಗಾರಿಕೆ ಬಂದರು ಉಲನಾಡು ಜಲಸಾರಿಗೆ ಮಂತ್ರಿ ಬಕ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಗುರುವಾರ ಸುಳ್ಯ ತಾಲೂಕು ಹರಿಹರ ಪಲ್ಲತಡ್ಕ ಗ್ರಾಮ ಪಂಚಾಯತ್ ಸುತ್ತುಡು ಬಾರಿ ಬಡ್ಸುಗು ನಷ್ಟ ಆಯ್ನ ಜಾಗಿಲೆಗೆ ಪೋದು ಕಷ್ಟ ನಷ್ಟದ ಬಗೆಟ್ ಪಿಂದುಂಡೇರ ಈ ಪೊರ್ತುಡು ಮಂತ್ರಿ ಎಸ್ ಅಂಗಾರ ಸುದ್ದಿ ಮಾಧ್ಯಮದ ಕೆಡ ಪಾತಿಡ್ದು ಕ್ಷೇತ್ರದ ಅಭಿವೃದ್ಧಿ ದಿಟ್ಟಿಡು ಮಾತಾ ಕಾರ್ಯ ನಡಪವನ್ನುಂಡು ಅಪಪ್ರಚಾರ ಮಲ್ಪನಕ್ಲುಲ್ಲೇರು ದೂರನ ಬಗೆಟ್ ತರೆಹಾಳ್ ಮಲ್ತುನುಜೆ ಕೆಲವು ಸರ್ತಿ ಮಾಧ್ಯಮದಕ್ಲು ಬರೆಪೇರು ಅಕ್ಲು ಒಯ್ನು ಬರೆವಡ ಅವೇನು ಬರೆಪುಜೇರು ಆಯ್ನ ಕೆಲಸನು ಬರೆವಂದೆ ಬುಡ್ದು ಬುಡ್ಪೇರು ಅವೇ ಮಾಧ್ಯಮದಕ್ಲು ಬಕ ಕೆಲವೇರು ವಾಟ್ಸಾಪ್ ಲೇಡು ಸಮಸ್ಯೆಲಿನ ಬಗೆಟ್ ಮಾತ್ರ ಬರೆಪೇರು ಆಯ್ನ ಕೆಲಸದ ಬಗೆಟ್ ತಿರಿಪವನ ಕೆಲಸ ಮಲ್ಪುಜರಂದು ಮಂತ್ರಿಯರು ಮಾಧ್ಯಮಲಿನ ಮಿತ್ತ ಬೆಚ್ಚೋಡು ಪಾತಿರಿಯರು ಹರಿಹರ ಪಲ್ಲ ತಡ್ಕಗ್ ಬೇಗ ಸಂಕ ಕಟ್ಟಾವಣೊಂದು ಮಂತ್ರಿ ಎಸ್ ಅಂಗಾರ ಪಂಡ್ಯರು. ಕೆಲವು ಸಮಯದಲ್ಲಿ ಪೇಪರ್ನವರು ಕೂಡ ಬರೀತಾರೆ. ಪೇಪರ್ನವರು ಯಾವುದನ್ನು ಬರಿಬೇಕೋ ಅದನ್ನು ಬರೀದಿಲ್ಲ. ಕೆಲವು ಸಮಯದಲ್ಲಿ ಅದೇ ಕೆಲಸವನ್ನು ಕೂಡ ಬಿಟ್ಟು ಬಿಡ್ತಾರೆ. ಎರಡನೇದಾಗಿ ಅದೇ ಮಾಧ್ಯಮದವರು ಅದೇ ನಿಮ್ಮ ವಾಟ್ಸಪ್ಪಲ್ಲಿ ಬಾಲ್ಗೋಡಿನ ಈ ಉಪ್ಪು ಕಲ್ಲಿಗೆ ಸಂಬಂಧಪಟ್ಟ ಹಾಗೆ 3 ಕಡೆ ಸೇತುವೆ ಆಯಿತು, ಇನ್ನೂ ಈ ಸೇತುವೆ ಆಗಬೇಕು, ಇಷ್ಟು ಕೆಲಸ ಆಗಿದೆ, ಅದನ್ನು ನೀವು ಯಾಕೆ ಹೇಳುವುದಿಲ್ಲ, ವಾಟ್ಸಪ್ಪಲ್ಲಿ ಯಾಕೆ ಹಾಕುವುದಿಲ್ಲ ಅಂದರೆ ಅದನ್ನು ಕೂಡ ಹಾಕಿ ಮತ್ತೆ ಇತ್ತ ಕೆಲಸ ಆಗಬೇಕು ಅಂತ ಹೇಳಬೇಕು. ಆಗ ನಮಗೂ ಕೂಡ ಒಂದು ಖುಷಿ ಆಗ್ತದೆ. ಒಂದು ನಾವು ಕೆಲಸ ಮಾಡಿದರೆ ಇನ್ನು ಅವರ ಮಾತು ನಿಜವಾಗಿ ನಾವು ಮಾಡಲೇಬೇಕು ಅನ್ನುವಂಥ ಕೆಲವು ಸಮಯದಲ್ಲಿ ರಾಜಕೀಯವಾಗಿ ಕೆಲವು ಮಾತಾಡಲಿಕ್ಕೆ ಹೋದರೆ ಮತ್ತೆ ನಮಗೂ ಕೂಡ ರಾಜಕೀಯವಾಗಿ ಗರ್ಜಿ ಬರ್ತದೆ. ಕಿನ್ನಿಗೋಳಿ ಮೂಲ್ಕಿ ರಾಜ್ಯ ರಾಜಮಾರ್ಗದ ಕುಬಿವರು ಪೇಂಟೆಡ್ ಬೈಕ್ಗೆ ಎಡ್ಪುನೇನ್ ತಪ್ಪಾಯಿರಬಹುದು ರಿಕ್ಷಾ ಒಂಜಿ ಡ್ರೈವರ್ನ ಪತ್ತು ತತ್ತದ ಮಾರ್ಗಡ್ದಂಡು ರಿಕ್ಷೋಡಿತ್ತಿನ ಶಾಲೆದ ಜೋಕ್ಲಿಗೆ ಬೊಕ್ಕ ರಿಕ್ಷಾ ಡ್ರೈವರ್ಗೆ ಪೆಟ್ಟಾತಂಡು. ಕಿನ್ನಿಗೋಳಿ ಮುಲ್ಕಿ ರಾಜ್ಯ ರಾಜಮಾರ್ಗದ ಕುಬೇವೂರು ಪೇಂಟೆಡ್ ಬೈಕ್ಗೆ ಎಡ್ಪುನೇನು ತಪ್ಪಾಯಿರಬಹುದು ಡ್ರೈವರ್ನ ಪತ್ತು ತತ್ತದ ರಿಕ್ಷಾ ಮಗರ್ದಂಡು ರಿಕ್ಷೋಡಿತ್ತಿನ ಜೋಕ್ಲಿಗೆ ಪೆಟ್ಟಾತಂಡು ಅಕ್ಲಿನ ಆಸ್ಪತ್ರೆಗೆ ಸೇರ್ಸದಿರು ಪೆಟ್ಟಾಯಿನಕ್ಲಿನ 1 ವರ್ಷದ ದೈವಿಕ್ 1 ವರ್ಷದ ಸಣ್ಣ ಬೊಕ್ಕ 42 ವರ್ಷದ ರಿಕ್ಷಾ ಡ್ರೈವರ್ ಪಕ್ಷಿಕೆರೆ ಕಾಪಿಕಾಡದ ವಿಶ್ವನಾಥ್ ಪಂಡದ ಗುರ್ತ ಮಲ್ತದೇರು ಬಾಕಿದ ಜೋಕ್ಲಿಗೆ ಎಲ್ಯ ಮಟ್ಟದ ಪೆಟ್ಟಾತಂಡು ತೋಕುರು ಪಕ್ಷಿಕೆರೆದಂಚಿಡ್ದು ಮುಲ್ಕಿ ಮಹರ್ಷಿ ಶಾಲೆಗೆ ಜೋಕ್ಲೆನ್ಲೆ ತೊಂದು ಬರೊಂದಿತ್ತಿನ ರಿಕ್ಷಾ ರಾಜ್ಯ ರಾಜಮಾರ್ಗ ರೈಲ್ವೆ ಸ್ಟೇಷನ್ಗೆ ಪೋಪುನ ಕುಬೇವೂರು ಪೇಂಟೆಡ್ ಹೊರಡ್ದೊರನೆ ಉಲೈಡ್ದು ಬತ್ತಿನ ಬೈಕ್ಗೆ ಎಡ್ಪುನ ತಪ್ಪಾಯರೆ ಪುಣ್ಯದಂಡು ಅಪಗ ರಿಕ್ಷಾ ಮಗಡ್ದಂಡು ತುಡ್ ಜನಕ್ಲು ಪಾರ್ವತದ ರಿಕ್ಷಾದುಲ ಎತ್ತಿನ ಜೋಕ್ಲೆನ್ ಬಚಾವ್ ಮಲ್ತದ ಆಸ್ಪತ್ರೆಗೆ ಪಾಡ್ದಿರ ಕುಡ್ಲಾ ಉತ್ತರ ಟ್ರಾಫಿಕ್ ಪೊಲೀಸರು ಜಾಗಿಗೆ ಭೇಟಿ ಕೊಡ್ದು ತನಿಖೆ ಸಾಗದಂಡು. ಮಣಿಪಾಲಡ್ ಶುಕ್ರವಾರ ಕಾಂಡೆನೆ ಅಗ್ನಿ ದುರಂತ ನಡೆತದು ಭಾರಿ ನಷ್ಟ ಆತನಂದು ತಿರಿದು ಬೈದಂಡು ಶಾರ್ಟ್ ಸರ್ಕ್ಯೂಟ್ದವರ ಖಾಸಗಿ ಲಾಡ್ಜದ ರೆಸ್ಟೋರೆಂಟ್ ಭಾರಿ ಸೂಪತದು ಫ್ಯಾಮಿಲಿ ರೆಸ್ಟೋರೆಂಟ್ ಇಡೀ ಪೊತ್ತುದುಂಡು.
ಮಣಿಪಾಲಡು ಶುಕ್ರವಾರ ಕಾಂಡೆನೆ ಅಗ್ನಿ ದುರಂತ ನಡೆತದ ಭಾರಿ ನಷ್ಟ ಆತನದು ತಿರಿದು ಬೈತಂಡ ಶಾರ್ಟ್ ಸರ್ಕ್ಯೂಟ್ ಅವರ ಖಾಸಗಿ ಲಾಡ್ಜದ ರೆಸ್ಟೋರೆಂಟ್ ಭಾರಿ ಸೂಪತದ ಫ್ಯಾಮಿಲಿ ರೆಸ್ಟೋರೆಂಟ್ ಇಡೀ ಪೊತ್ತುದುಂಡು ಮಾಹಿತಿ ತಿಕ್ಕಿನ ಬೆರಕೆ ಅಗ್ನಿಶಾಮಕ ದಳ ತುರ್ತುಡು ಜಾಗಿಗೆ ಬತ್ತದ ಸೂತೆಕ್ಕವನ ಕಾರ್ಯಾಚರಣೆ ನಡಪಾಂಡ ರೆಸ್ಟೋರೆಂಟ್ ದ ಉಲ ಇತ್ತಿನ ಪೀಠ ಸಾಧನುಲ್ಬಕ ಅಮಲು ಗಂಗಸರದ ಕೊಪ್ಪಿಲು ಮಾತ ಪೊತ್ತದು ಪೋದು ಭಾರಿ ನಷ್ಟ ಉಂಟಾತಂಡ. ಒಡಿಪು ಜಿಲ್ಲೆ ಬೈಂದೂರು ತಾಲೂಕದ ಒತ್ತಿನ ಕಾಡಿಡು ಪೊತ್ತುದು ಕರಂಚಿದಿನ ಕಾರು ಬೊಕ್ಕ ಕಾರದ ಉಲಯಿಪ್ಪುನ ಇತ್ತಿನ ಬಗೆಟ್ ನಿಜ ಸಂಗತಿನ ಪೊಲೀಸರು ನಾಡುಪತ್ತನ ಮಲ್ಲ ಸಾಸ ಮಲ್ತದ ಗೆಲ್ಮೆ ಪಡೆದಿರು. ನಾಲ್ವೇರು ಆರೋಪಿಲೆನ್ ಪೊಲೀಸರು ಪತ್ತದಿರು. ಒಡಿಪು ಜಿಲ್ಲೆ ಬೈಂದೂರು ತಾಲೂಕದ ಒತ್ತಿಣೆನೆ ಕಾಡಿಡು ಪೊತ್ತುದು ಕರಂಚಿದಿನ ಕಾರು ಬೊಕ್ಕ ಕಾರದ ಉಲೈಪುನ ಇತ್ತಿನ ಬಗೆಟ್ ನಿಜ ಸಂಗತಿನ ಪೊಲೀಸರು ನಾಡುಪತ್ತನ ಮಲ್ಲ ಸಾಸ ಮಲ್ತದ ಗೆಲ್ಮೆ ಪಡೆದಿರು. ಆರೋಪಿಲು ಮಲ್ಪೆರೆ ಪೋಯಿನ ಗುಬ್ಬುರ್ದು ಪಾಪದ ನರಮಾನಿ ಉರಿ ಜೀವ ಕಳೆ ಹೊಂದಿರು. ಕಾರ್ಲಾ ಮೂಲದ 22 ವರ್ಷ ಪ್ರಾಯದ ಆನಂದ ದೇವಾಡಿಕ ಪನ್ಪುನರೆನ ಕಾರ್ದ ಉಲೈ ಕೆಡ್ತರಂದು ತೆರೆದು ಬೈದಣ. ಕಾರ್ಲಾ ಮಾಳದ ಸದಾನಂದ ಶೇರಿಗಾರ್ ಬೊಕ್ಕ ಹಿರ್ಗಾನ ಶಿವನಗರದ ಶಿಲ್ಪಾ ಸಾಲಿಯಾನ್ ಪಾಪದರೆನ್ ಕೆರ್ನ ಆರೋಪಿಲಾದುಲ್ಲೆರ. ಕೆರ್ನ ಆರೋಪಿಲೆಗ್ ಪದ್ರಡಾಯರ ಸಾಯ ಮಲ್ತಿನ ಕಾರ್ಲಾ ಪಚ್ಚಲಾಡಿ ಸೂಡದ ಸತೀಶ್ ದೇವಾಡಿಗ ಬೊಕ್ಕ ನಿತಿನ್ ದೇವಾಡಿಗ ಸೇರ್ದು 4 ಜನ ಆರೋಪಿಲೆನ ಪೊಲೀಸರು ಪತದರಂದು ತೆರೆದು ಬೈದಂಡ. ಪರಕೇಸ್ ಒಂಜೆಟ್ ತನಕ ಶಿಕ್ಷೆ ಅಪ್ಪನ ಪೋಡಿಗೆಡಿತ್ತಿನ ಸದಾನಂದ ಶೇರಿಗಾರ್ ಜೀವದ ತೊನ್ನಂಚ ನಾಟಕ ಮಲ್ತದ ದಾಖಲೆಯನ್ನು ಕೊಡ್ದು ಆ ಕೇಸರ್ದು ಬಚಾವ್ ಅಪ್ಪನ ಮಾಸ್ಟರ್ ಪ್ಲಾನ್ ಮಲ್ತದಿತ್ತೆ. ಐಕಾದ ಆನಂದ ದೇವಾಡಿಗೆರೆಗ್ ಗಂಗಸರಡು ನಿದ್ರೆ ಮಾತ್ರ ಪಾಡ್ದು ಗೇನ ತಪ್ಪಾದ ಕಾರ್ಡ್ ಲೆತ್ತೊಂದು ಬತ್ತದ 5 ಲೀಟರ್ ಅರ್ದಲ ಹೆಚ್ಚ ಪೆಟ್ರೋಲ್ ಕಾರ್ಗ್ ಮೈತದ ಕಾರು ಬೊಕ್ಕ ಆನಂದ ದೇವಾಡಿಗೆರೆನ ಜೀವಪ್ಪ ಪತ್ತಾದಿರ. ಆರೋಪಿ ಸದಾನಂದೆ ಸುರುಕು ಖಾಸಗಿ ಸರ್ವೇಯರ್ ಆದಿತ್ತೆ. ಇತ್ತ ಕಲ್ಲು ಕೋರೆ ನಡಪ ಒಂದಿಲ್ಲೆ ಮದಿಮೆ ಆತಿರ್ವೇರು ಪುಂಜೊಕ್ಲುಲ್ಲೇರ. ನನೊಂಜಿ ಆರೋಪಿ ಶಿಲ್ಪಗ್ ಮದಿಮೆ ಆತಂಡ. ನನ ಇರ್ವೇರು ಆರೋಪಿಲೆಡ್ ಸತೀಶ್ ಟೈಲರ್ ಆದಿತ್ತಂಡ. ನಿತೀಶ್ ಫೋಟೋಗ್ರಾಫರ್ ಆದಿತ್ತೆ. ರಡ್ಡು ಕೂಟ ಕಟ್ಟದು ಪೊಲೀಸರ ನಾಡುಪತ್ತೊಂದು ಕಾರ್ಲಗ್ಲ ಪೊದಿತ್ಯರ. ಗುರುವಾರ ಕಾಂಡೆ ಬೆದ್ರದ ಹುಲ್ಕೇರಿ ತಿರ್ಗಸ್ ಕೈತಲು ಇರುವೇರು ಆರೋಪಿಲೆನ್ ಪತ್ತದ ಅವೆಡ್ದು ಬೊಕ್ಕ ಕುಡ ಇರುವೇರು ಆರೋಪಿಲೆನ್ ಪೊಲೀಸರು ಪತ್ತದೇರ. ಕರಿನ ಪಾಕವಡ್ಚೆಲೆಡು ಕಾರ ನಿರ್ವಹಣೆಡು ಪುದರ್ಪೊಯ್ನ ರಮೇಶ್ ಕುಮಾರ್ ಯಜಮಾನಿಕೆದ ನ್ಯೂ ಕಾರ್ ಕೇರ್ ಸೆಂಟರ್ ಬಾಬಾ ಕಾರ್ ಸ್ಟೈಲ್ ಕುಡ್ಲಾ ಕೊಡಿಯಾಲ ಬೈಲ್ ವೆಸ್ಟ್ ರೋಡ್ ಜನತಾ ಡಿಲಕ್ಸ್ ಕೈತಲು ಶುಕ್ರವಾರ ಉದಿಪನಾತಂಡು. ಕರಿನ ಪಾಕವಡ್ಶಿಲೆಡು ಕಾರು ನಿರ್ವಹಣೆಡು ಪುದರ್ಪೊಯ್ನ ರಮೇಶ್ ಕುಮಾರ್ ಯಜಮಾನಿಕೆದ ನ್ಯೂ ಕಾರ್ ಕೇರ್ ಸೆಂಟರ್ ಬಾಬಾ ಕಾರ್ ಸ್ಟೈಲ್ ಕುಡ್ಲಾ ಕೊಡಿಯಾಲ ಬೈಲ್ ವೆಸ್ಟ್ ರೋಡ್ ಜನತಾ ಡಿಲಕ್ಸ್ ಕೈತಲ್ ಶುಕ್ರವಾರ ಶುರುವಾಂಡ. ದಕ್ಷಿಣ ಕನ್ನಡ ಜಿಲ್ಲಾ ಯೂಸ್ಡ್ ವೆಹಿಕಲ್ ಡೀಲರ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಕುಡ್ಲದ ಗುರ್ಕಾರ್ಯರು ಜಯರಾಜ ಕೋಟ್ಯಾನ್ ಬಾಬಾ ಕಾರ್ ಸ್ಟೈಲ್ ಸಂಸ್ಥೆಯನ್ನು ಉದಿಪನ ಮಲ್ತಿರ. ಜಯರಾಜ್ ಕೋಟ್ಯಾನ್ ಪಾತಿರ್ದ ಸಂಸ್ಥೆಗೆ ಎಡ್ಡು ಬೈಕೇರ. ಈ ಸಂಸ್ಥೆ ಇನ್ನಷ್ಟು ಹೆಚ್ಚಿಗೆ ಬೆಳೆದು ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಈ ಬಾಬಾ ಕೇರ್ ಸೆಂಟರ್ ಸುಮಾರು ನನಗೆ ಗೊತ್ತಿದ್ದ ಹಾಗೆ ಒಂದು 15-20 ವರ್ಷದಿಂದ ಲೇಡಿನ ಪಕ್ಕದಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಎಲ್ಲ ಜನರಿಗೆ ಒಳ್ಳೆಯ ರೀತಿಯ ಸಹಕಾರ, ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಟ್ಟು ಎಲ್ಲ ವಿಷಯದಲ್ಲಿ ಪೇಂಟಿಂಗ್, ಡೆಂಟಿಂಗ್ ಮತ್ತು ಕಾರ್ ವಾಶ್ ಎಲ್ಲ ವಿಷಯದಲ್ಲಿ ಒಳ್ಳೆಯ ಸರ್ವಿಸನ್ನು ಕೊಟ್ಟು ಈ ಸಂಸ್ಥೆ ಬೆಳೆಯುತ್ತಾ ಬಂದಿದೆ. ಹಾಗೂ ಈ ಒಂದು ನೂತನ ಸ್ಥಳಕ್ಕೆ ದೇವರ ಚಿತ್ರದ ಪ್ರಕಾರ ಸ್ಥಳಾಂತರಿಸುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಇದನ್ನು ಅವರು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗ್ರಾಹಕರ ಸೇವೆಯಲ್ಲಿ ಇನ್ನೆಚ್ಚು ಅವರು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇನ್ನೆಚ್ಚು ಅವರು
ಏಳಿಗೆಯನ್ನು ತನ್ನ ಜೀವನದಲ್ಲಿ ಕಾಣಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸಿನಿಮಾ ನಟೆ ವಿನೀತ್ ಕುಮಾರ್ ಎಡ್ಡಿಪು ಬೈಕದ ಬಜಿ ದುಡ್ಡು ಇತ್ತಂಡ ಹೊಸ ಕಾರ್ಯ ಮಲ್ಪರೆ ಸಾಧ್ಯ ಇಜ್ಜಿ ಐಕ ಜನ ಬಿರಿಸಾಯ ದೇವೇರ್ನ ಅನುಗ್ರಹ ಭಾರಿ ಅಗತ್ಯ. ಕಾರ್ದಿತ್ತೊನ್ನಕ್ಲು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲ್ ಮಲ್ಪನಕ್ಲು ಈ ಸಂಸ್ಥೆನ ರಮೇಶ್ ಕುಮಾರ್ ರೇನ ಸಂಪರ್ಕ ಮಲ್ಪಲಿಂದ ಪಂಡಿರ ಇನಿ ಹೊಸತಾದ ಉದಿಪನಾಥನ್ ಬಾಬಾ ಆಟೋ ವರ್ಕ್ಸ್ ಎಂಕದ ಎಂದು ಸ್ಪೆಷಲ್ ಎಂದು ಬಂದಾಗ ಯಾನ್ ಅರ್ನ ಕಸ್ಟಮರ್ ಸಾಧಾರಣ ಎನ್ನ ಕಾರನ್ ಪುರ ಸರ್ವಿಸ್ ಮಲ್ಪುನು ಅತ್ತ ಎಂಚಿನಲ್ಲಿ ಅರೊಂಜಿ ಡಾಕ್ಟರ್ ಇತ್ತಿಲ್ಲ ರಮೇಶ್ ಅಣ್ಣ ಎಂಕ್ಲ ಎನ್ನ ಕಾರ್ಗೆ ಅಂಚೆ ಅದು ಇನಿ ಅರ್ನ ಮಲ್ಲ ಒಂಜಿ ಸ್ಪೇಸ್ ಓಪನ್ ಆತುಂಡು. ಸೊ ಬಾರಿ ಒಂಜಿ ಅಭಿವೃದ್ಧಿ ಆಯ್ರು ಅರ್ನ ಬಿಸ್ನೆಸ್ ಇಡ್ ಇಂದು ಖಾಲಿ ಕಾಸು ಎತ್ತಿನ ಮಲ್ಪುರಂಚಿನ ಕೆಲಸ ಅತ್ತು ನೆಕ್ ಜನಕುಲ್ಲರ್ನ ಗ್ಯಾರೇಜಿಗೆ ಬರ್ತದೆ ಅವ್ಲು ಎಡ್ಡ ಮಾತ್ರ ಈತು ಮಲ್ಲ ಸ್ಪೇಸ್ ಓಪನ್ ಮಲ್ಪರ ಹಾಪಿನಿ. ಸೊ ಅರೆಗ್ ಈ ಪೊರ್ತುಡಿ ನಾನು ಕಂಗ್ರಾಚ್ಯುಲೇಷನ್ ಬನ್ನೊಂದಿಲ್ಲ ಮೂಲೆ ಉಳ್ಳೇ ರಮೇಶ್ ಅಣ್ಣೆ. ಸೊ ಐತ ಒಟ್ಟಿಗೂ ಅರ್ನ ಸ್ಪೆಷಾಲಿಟಿ ದಾದ ಅನ್ ಬಂದಾಗ ಎಡ್ಡೆಡ್ಡೆ ಕಾರ್ನ ಡೀಲ್ ಮಲ್ತು ಕೊರ್ಪೇರು ಕಸ್ಟಮರ್ಸ್ಗೆ ಅವು ಅರ್ನ ಮಸ್ತ್ ಮಲ್ಲ ಪ್ಲಸ್ ಪಾಯಿಂಟ್. ಸೊ ಗಾಡಿದ ಒಂಜಿ ಕಂಡೀಷನ್ ಆವಡ್ ಗಾಡಿ ಮಾರಿ ಬೊಕ್ಕಲ್ಲ ಆ ರುಪ್ಪುವೇರು. ಸೊ ಅಂಚಾದ ಈ ಸೆಕೆಂಡ್ ಹ್ಯಾಂಡ್ ಗಾಡಿ ಪೂರ ಡೀಲ್ ಮಲ್ಪುನಾಡ ಬೆಸ್ಟ್ ನಮ್ಮ ರಮೇಶ್ ಅಣ್ಣೆ. ಸೊ ಅಂಚಾದ ಹಾರ್ಟ್ಫುಲಿ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಈ ಬಿಸ್ನೆಸ್ ಆರ್ ನನಾತ್ ಅಭಿವೃದ್ಧಿ ಆವಡ್ ನನಾತ್ ಕಸ್ಟಮರ್ಸ್ನ ಯಾನು ಸಜೆಸ್ಟ್ ಮಲ್ಪುವರೆಗೆ ಏರೆತ್ತನೆಲ್ಲ ಕಣ್ಣು ಮುಚ್ಚಿದ ನಿಕ್ಲೆಗೆ ನೀರ್ನ ಕಾರನ್ ಕಂತದ ಅರೆ ಕೊರ್ಲಿ ಆ ರಿಪೇರಿ ಮಲ್ತದು ಏನು ಶೋಕ್ ಮಲ್ತದು ನಿಕ್ಲೆ ಬಿರಾಗೊರ್ಬೇರು ಅಂಚ ಬೊಕ್ಕ ಕಾರ್ ಬೊಕ್ಕಲ್ಲ ಉಳ್ಳೇರ ಅಂಚ. ಸೊ ಕಂಗ್ರಾಚ್ಯುಲೇಷನ್ಸ್ ಅರ್ನ ಹೊಸಾತಿ ಒಂಜಿ ವೆಂಚರ್ ಮಸ್ತ್ ಎಡ್ಡೆ ಸಕ್ಸಸ್ಫುಲ್. ಜಾಗದ ಯಜಮಾನ್ಯರು ಬಾಲಕೃಷ್ಣ ಶೆಟ್ಟಿ, ಅಶೋಕ ಕೋಟ್ಯಾನ್, ಮುನೀರ್ ಅಹಮದ್, ಮೊಹಮ್ಮದ್ ರಫೀಕ್, ಲಕ್ಷ್ಮೀ ಪ್ರಸಾದ್ ಬಿನ್ನರಾದಿತ್ಯರ. ಬಾಬಾ ಕಾಸ್ಟೈಲ್ ಯಜಮಾನ್ಯರು ರಮೇಶ್ ಕುಮಾರ್, ಶ್ವೇತಾ ಬೊಕ ಸ್ಫೂರ್ತಿ ಪಾಲ್ದಿತ್ತೊಂಡ್ಯರ. ಮೆಕ್ಯಾನಿಕಲ್, ಕಾರ್ ವಾಶ್, ಡಿಟೈಲಿಂಗ್ ವಾಶ್, ಡೆಂಟಿಂಗ್, ಬೂತ್ ಪೇಂಟಿಂಗ್, ಎಲೆಕ್ಟ್ರಿಕಲ್ ವರ್ಕ್, ಎಸಿ ವರ್ಕ್ ಇಂಚ ಕಾರ್ಲೆನ್ ಮಾತಾ ನಮನಿಡ್ತುದು ಕಾರು ಸಂಚಾರಗೂ ಸಜ್ಜ ಮಲ್ಪನೇಟ್ ಬಾಬಾ ಕಾಸ್ಟೈಲ್ ಸಂಸ್ಥೆ ಮಲ್ಲಪುದರ್ ಪಡಿತಂಡ. ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಲು ಕರಿನ 25 ವರ್ಷದ್ದು ಬುಲಿದು ಮಿತ್ತ ಬೈದಂಡ ಕೊರೋನಾ ನಂಕ ಕೆಲವು ಪಾಟುಲೆನ ಕಲ್ಪಾದನಂದ ಸಂಸ್ಥೆಲಿನ ತಾಪಕ ಗುರ್ಕಾರ್ಯರು ಎಸ್ ಗಣೇಶ್ರಾವ್ ಪಂತ್ಯರ. ಕರಾವಳಿ ಆಯುರ್ವೇದ ಕಾಲೇಜ್ ಬೊಕ್ಕ ಟೆಕ್ನಾಲಜಿ ಸಂಸ್ಥೆಡ್ ಕಲ್ತಿನ ಹಿರಿಯರನ್ನು ಕಡಪಡ್ದು ಕೊರಪನ ಲೇಸ್ಡ್ ಆರು ಪಾತಿರಿಯರು. ಕುಡ್ಲದ ಕರಾವಳಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೊಕ್ಕ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದ ಹಿರಿಯಕ್ಲೆನ ಕಡಪುಡ್ದು ಕೊರ್ಪುನ ಲೇಸ್ ಚೀರಿಯೋ 2022 ಪನ್ಪುನ ಕಾರ್ಯಕ್ರಮ ಬುಧಾರ ಕುಡ್ಲದ ಡಾಕ್ಟರ್ TMA ಪೈ ಕನ್ವೆನ್ಷನಲ್ ಸೆಂಟರ್ಡ್ ನಡತಂಡ. GR ಎಜುಕೇಷನ್ ಟ್ರಸ್ಟ್ ಬೊಕ್ಕ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಲೆನ ತಾಪಕ ಗುರ್ಕಾರ್ಯರು ಎಸ್ ಗಣೇಶ್ ರಾವ್ ತುಡಾರ ಬೊಲ್ಪು ಪತ್ತಾದ ಲೇಸನು ಉದಿಪನ ಮಲ್ತ್ಯರ. ಎಸ್ ಗಣೇಶ್ ರಾವ್ ಪಾತಿರ್ದು ಈ ಸಂಸ್ಥೆಡ್ ಅಭಿಮಾನದಿದ್ದು ಕಲ್ತದ ನಿಕ್ಲು ದುಂಬು ಪೋವೊಂದುಲ್ಲರು ನಿಕ್ಲೆಗ್ ಮಾತ ಮೆಚ್ಚಿಗೆ ತಿರುಪಾವೊಂದುಲ್ಲೆ. ಕರಿನ 25 ವರ್ಷಲಿಡ್ದು ಸಂಸ್ಥೆ ಬುಲಿದು ಬೈದಂಡು ಕೊರೋನಾ ಕಾರಣ 2 ವರ್ಷದ ಆಚರಣೆ ಮಲ್ಪರೆ ಸಾಧ್ಯ ಆತಜಿ 25ನೇ ವರ್ಷದ ಆಚರಣೆ ಮಲ್ತೊಂದುಲ್ಲ. ಕೊರೋನಾ ನಂಕ ಕೆಲವು ಪಾಟಲೆನ ಕಲ್ಪಾದನಂದು ಗಣೇಶ್ ರಾವ್ ಪಂಡಿರ. Continuously, I am facing students, I am managing students, and sometimes we may not win your heart by 100% temporarily. It may be 80 or 90%. But after 4 or 5 years, if I open my any of mobiles, I know what is feedback. All the mature students are with me. This may be one of the greatest achievements which we made. It is not the buildings, it is not the infrastructure, it is not the volume of students or courses. In that also we are number 1 in Bangalore. Within this short span of 25 years, as you all aware, we started our group in 1996 in a small rented building with one course, interior design. When we reached 25 years, because of Corona we could not celebrate, but we celebrated 25 years by starting a medical college, which is the dream of any educationist in India, anywhere in the world. ಸಂಸ್ಥೆಡ್ ಕಲ್ತದ ಪಿದೈ ಪೋಂದು ಪುನಃ ಹಿರಿಯ ವಿದ್ಯಾರ್ಥಿಗಳಿಗೆ ಎಸ್ ಗಣೇಶ್ ರಾವ್ ನಿಂಪುದ ಕಾಣಿಕೆಯನ್ನು ಕೊಡ್ದು ಎಡ್ಡೆಪು ಬೈಕಿಯರು.
ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಲಿನ ನಿರ್ದೇಶಕರು ಲತಾ ಜೀರಾವ್, ಕರಾವಳಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬಕ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆದ ಪ್ರಿನ್ಸಿಪಾಲರು ಕಾರ್ಯಕ್ರಮಟ್ಟು ಪಾಲ್ಗೊಂಡರು. ಮಾರುತಿ ಸುಜುಕಿ ಅರೇನಾ ಗಾಡಿಲಿನ ಅಧಿಕೃತ ಮಾರಾಟ ಸಂಸ್ಥೆ ಕುಡ್ಲಾ ಹಂಪನಕಟ್ಟೆ ಮಾಂಡವಿ ಮೋಟರ್ಸ್ಡ್ ಆಲ್ ನ್ಯೂ ಹಾಟ್ ಅಂಡ್ ಟೆಕಿ ಮಾರುತಿ ಸುಜುಕಿ ಬ್ರಿಜಾ ಕಾರ್ ಬಿಡುಗಡೆಲೇಸ್ ಗುರುವಾರ ನಡೆತಿಂಡ ಉದ್ಯಮಿ ಮನೀಶ್ ಟ್ರೈಬಕ 30 ರೂಪಾಯಿ ಗಿರಾಕಿಲಿಗೆ ಗಾಡಿಲಿನ ತರ್ಕೊಲು ಕೈಪಗತಿರು. ಮಾರುತಿ ಸುಜುಕಿ ಅರೇನಾ ಗಾಡಿಲಿನ ಅಧಿಕೃತ ಮಾರಾಟ ಸಂಸ್ಥೆ ಕುಡ್ಲಾ ಹಂಪನಕಟ್ಟೆ ಮಾಂಡವಿ ಮೋಟರ್ಸ್ಡ್ ಆಲ್ ನ್ಯೂ ಹಾಟ್ ಅಂಡ್ ಟೆಕಿ ಮಾರುತಿ ಸುಜುಕಿ ಬ್ರಿಜಾ ಕಾರ್ ಬಿಡುಗಡೆಲೇಸ್ ಗುರುವಾರ ನಡೆತಂಡ ಕೆನರಾ ಬ್ಯಾಂಕ್ ಕುಡ್ಲಾ ಪ್ರಾದೇಶಿಕ ಆಫೀಸ್ದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ದಿನೇಶ್ ಕೋಟ್ಯಾನ್ ಮಲ್ಲ ಪಿನ್ನರಾದ ಹೊಸ ಗಾಡಿನ ಬಿಡುಗಡೆ ಮಲ್ತದ ಎಡ್ಡೆಪ್ಪು ಬೈಕಿಯರು. And Canada Bank and Mandavi Motors have a pretty long association, and I was so very happy with the good words that was spoken about our service. On behalf of Canada Bank, I assure you the great service. And about Canada Bank, I may not say it is, the founder's place, is Mangalore. We are born from Mangalore, and today we are among the top 3 banks of India, Canada Bank. And I would love to say that thank you so much for inviting me, and it was a great pleasure, and I wish all the best and a great future for this new car. ಉದ್ಯಮಿ ಮನೀಶ್ ಟ್ರೈಬಕ 30 ಹೊಸ ಗಿರಾಕಿಲೆಗೆ ಗಾಡಿಲಿನ ತರ್ಕೊಲು ಕೈಪಗತ್ಯರು. ಮಾಂಡವಿ ಮೋಟರ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಆರೂರು ಸಂಜಯ್ ರಾವ್, ಚೀಫ್ ಜನರಲ್ ಮ್ಯಾನೇಜರ್ ಪಾರ್ಶ್ವನಾಥ್, ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಕಿಶನ್ ಶೆಟ್ಟಿ, ಕೆನರಾ ಬ್ಯಾಂಕ್ದ ಸೀನಿಯರ್ ಆಫೀಸರ್ ರಮೇಶ್ ನಾಯಕ್, ಸೀನಿಯರ್ ಮ್ಯಾನೇಜರ್ ದೀಪಕ್, ಮಾಂಡವಿ ಮೋಟರ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಮುರಳೀಧರ, ಟ್ರೂ ವ್ಯಾಲ್ಯೂ ವಿಭಾಗದ ಮ್ಯಾನೇಜರ್ ಅಕ್ಷಯ್ ಕುಮಾರ್ ಪಾಲ್ಗೊಂಡರು. ಇವರೆಲ್ಲ ನಮಗೆ ಕೆಲವು ನೆನಪಾಗಿಲ್ಲ, ಆದರೆ ಸರ್ವಿಸ್ ಪ್ರತಿಯೊಂದು ಸಂಸ್ಥೆಯಲ್ಲೂ ಸರ್ವಿಸ್ನ ಮೇಲೆ ಡಿಪೆಂಡ್ ಆಗಿರೋದು. ಯಾವುದೇ ಒಂದು ಬ್ಯಾಂಕಿಂಗ್ ಆಗಲಿ, ಯಾವುದೇ ಒಂದು ಮೋಟಾರ್ ಸಂಸ್ಥೆ ಆಗಲಿ, ಯಾವಾಗ ಸರ್ವಿಸ್ ಬರ್ತಾರೆ ಅಲ್ಲಿ ಜನ ಯಾವತ್ತು ಬರ್ತಾ ಇದ್ದಾರೆ. ಆದರೆ ಮಾಂಡವಿಯ ಬಗ್ಗೆ ನಾನು ಮಾತಾಡೋದಲ್ಲ, ನನಗೆ ಸಹ ಬೇರೆ ಕಂಪನಿದು ಕಾರ್ ತೆಗೆಯುವಂಥ ಕೆಲವೊಮ್ಮೆ ಮನಸ್ಸಾಗ್ತದೆ. ಆದರೆ ನನಗೆ ಯಾವತ್ತು ಮಾಂಡವಿ ಒಂದು ಕಾರನ್ನು ಬೆಳಗ್ಗೆ ಚಾನ್ಸ್ ಇಲ್ಲ, ನನ್ನ ಒಂದು ಕಾರ್ ತೆಗೆಯಬೇಕಂತ ಆಲೋಚನೆ ಮಾಡಿದ್ದೇನೆ. ಅದು ಸಹ ನಮ್ಮ ಸಹ ನನ್ನ ಲೈಫ್ನಲ್ಲಿ ನಾನು ಮಾಂಡವಿ ಮೋಟಾರ್ಸ್ನಲ್ಲಿ ಇಲ್ಲಿದೆ ಮಾರುತಿಯ ಬಗ್ಗೆ ಕಾರನ್ನು ನಾನು ಯಾವತ್ತೂ ಸಜೆಸ್ಟ್ ಮಾಡಿದೆ. ಅದೊಂದು ಎಕ್ಸಲೆಂಟ್ ಸರ್ವಿಸ್. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿದಾಗ ಆ ಸಣ್ಣ ಸಮಯದಲ್ಲಿ ನಿಮ್ಮ ಫೋನ್ ಚಾರ್ಜ್ ಆಗದಿದ್ರೆ ಬಹುಶಃ ನಿಮ್ಮ ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ ನಿಲ್ತದೆ. ಅದರಿಂದಾಗಿ ಇವತ್ತು ಚಾರ್ಜರ್ ಇದೆ ಅಂತ ಹೇಳುವ ಬದಲಿಗೆ ಫಾಸ್ಟ್ ಚಾರ್ಜಿಂಗ್ ಇದೆ ಹೇಳೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ವೈರ್ಲೆಸ್ ಚಾರ್ಜಿಂಗ್ ಯಾಕೆ ಅಂತ ಹೇಳೋದು ಕ್ವಶನ್ ಬರ್ತದೆ. ಪ್ರತಿ ಸಲ ಕಾಲ್ ಬಂದಾಗ ಮೊಬೈಲ್ ತೆಗಿಬೇಕಾದ್ರೆ ಅದರ ಪಿನ್ ಡಿಸ್ಕನೆಕ್ಟ್ ಮಾಡೋದು, ಪುನಃ ಹಾಕೋದು, ಇದು ಇರಿಟೇಟಿಂಗ್ ಜಾಬ್. ಅದಕ್ಕೋಸ್ಕರ ಅವರು ಆ ರೀತಿ ಪ್ರೊವಿಷನ್ ಕೊಟ್ಟಿದ್ದಾರೆ. ಓಕೆ, ಸಂಬಳಿ ಜಾಮೀನಿಂದ ಮೊದಲಿನ ಓಲ್ಡ್ ಮೊಬೈಲ್ ಇದ್ರೆ ಅದಕ್ಕೆ ಸ್ಲೋ ಚಾರ್ಜಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಕೂತಿದ್ರೆ ಅದಕ್ಕೂ ಫಾಸ್ಟ್ ಚಾರ್ಜಿಂಗ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಅದರ್ವೈಸ್ ಸ್ಲೋ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ದಟ್ ಎದುರು ಕೂತ್ಕೊಳ್ಳಿ ಅಥವಾ ಹಿಂದೆ ಕೂತ್ಕೊಳ್ಳಿ, ಅವನಿಗೆ ಕನ್ವೀನಿಯನ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಸೇಫ್ಟಿ ಆಲ್ಸೋ. ಆಲ್ ನ್ಯೂ ಹಾಟ್ ಅಂಡ್ ಟೆಕಿ ಮಾರುತಿ ಸುಜುಕಿ ಬ್ರಿಜ್ ಕಾರ್ ಪಾಕ ಹೊಸ ಫೀಚರ್లను ಹೊಂದದಿದ್ದದು. ಈ ತುಂಬುದ ಶ್ರೇಣಿದ ಬ್ರಿಜಾ ಕಾರರ್ದ ವ್ಯತ್ಯಾಸ ಉಂಡು. ಹೆಡ್ ಆಫ್ ಡಿಸ್ಪ್ಲೇ, 380 ವ್ಯೂ ಕ್ಯಾಮರಾ, ಎಲೆಕ್ಟ್ರಿಕ್ ಸನ್ರೂಫ್, ವೈರ್ಲೆಸ್ ಚಾರ್ಜಿಂಗ್ ಡೋಕ್ ಬೇಕಾ ಬೇತ ಇತ್ತದ ಮಟ್ಟ ತಂತ್ರಜ್ಞಾನದ ಫೀಚರ್ಲುಂಡು. ಎನರ್ಜೆಟಿಕ್ ಡಿಸೈನ್, ನೆಕ್ಸ್ಟ್ ಜನರೇಷನ್ ಪವರ್ ಟ್ರೈನ್ ಇಂಜಿನ್ ಈ ಕಾರ್ಡುಂಡು. ಹೆಚ್ಚಿಗೆ ಸುರಕ್ಷಾ ಕ್ರಮ ಸೇರ್ಸ ಹೊಂದುಂಡು.
ಪೊಯ್ಯೆ ಬೊಕ್ಕ ಸಿಮೆಂಟ್ ಗಳಸದು ಪಕ್ಷ ಕಟ್ಟ್ಯರೆ ಸಾಧ್ಯ ಇಜ್ಜಿ ಮಿತ್ತ ಮಟ್ಟಡು ಪಕ್ಷನ ಕಟ್ಟ್ಯರೆ ಬೊಕ್ಕ ವೋಟ್ ಬ್ಯಾಂಕ್ ಪರಿವರ್ತನೆ ಆವಡುಂದಾಂಡ ಜನಬಲ ಅಗತ್ಯ ಅಂದು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಂತಿರ ಬೆದ್ರಡ್ ನಡತಿನ ಪುತ್ತಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರ ಸಭೆಟ್ 6 ಪಾತಿರಿಯರು. ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ನಿಲೆಟ್ ಗುರುವಾರ ಬೆದ್ರದ ಸಮಾಜ ಮಂದಿರಡು ಪುತ್ತಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೆತಂಡ ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಸಭೆಟ್ ಕಾರ್ಯಕರ್ತರನ್ನು ಉದ್ದೇಶಿಸಿದ ಪಾತಿರಿಯರ ಇಟ್ಟಿಗೆ ಪೊಯ್ಯೆ ಬೊಕ್ಕ ಸಿಮೆಂಟ್ ಗಳಸದ ಪಕ್ಷ ಕಟ್ಟ್ಯರ ಸಾಧ್ಯ ಇಜ್ಜಿ ಮಿತ್ತ ಮಟ್ಟೋಡು ಪಕ್ಷನ್ ಕಟ್ಟ್ಯರ ಬೊಕ್ಕ ವೋಟ್ ಬ್ಯಾಂಕ್ ಪರಿವರ್ತನೆ ಆವಡುಂದಾಂಡ ಜನಬಲ ಅಗತ್ಯ ಅಂದು ಪಂಡ್ಯರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಾಜ್ ಘಟಕದ ಕಾರ್ಯರ ಸುಭಾಷ್ ಚಂದ್ರ ಶೆಟ್ಟಿ ಪಾತಿರ್ದ ಪಂಚಾಯತ್ ಮಟ್ಟಡು ಓಟು ದಕ್ಲಿನ ವಾರೀತಿಡ್ ಪಕ್ಷದಂಚಿ ಒಯ್ಪಡು ಪಂಪನ ಬಗೆಟ್ ಮಾಹಿತಿ ಕುರಿಯರ. ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಮಿಥುನ್ ರೈ, ಯುವ ಕಾಂಗ್ರೆಸ್ ಗುರ್ಕಾರ್ಯರ ಜಯಕುಮಾರ ಶೆಟ್ಟಿ, ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಸುಪ್ರಿಯಾ ಡಿ ಶೆಟ್ಟಿ ಸಭೆಟಿದ್ದರ. ನಾವು ಜನರಿಗೆ ಎಲ್ಲಿ ತನಕ ಸ್ಪಂದನೆ ಮಾಡೋದಿಲ್ವೋ ಅಲ್ಲಿ ತನಕ ಅದು ಮತವಾಗಿ ಪರಿವರ್ತನೆ ಆಗೋದಿಲ್ಲ. ಮತವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ನಾವು ಜನರಿಗೆ ಯಾವ ರೀತಿ ಸ್ಪಂದನೆಯನ್ನು ಮಾಡೋದು? ಇವತ್ತು 42 ಗ್ರಾಮ ಪಂಚಾಯತಿ 42 ಯೋಜನೆಗಳನ್ನು ಜನರಿಗೆ ನಾವು ಮುಟ್ಟಿಸೋದೇ ಒಂದು ಸ್ಪಂದನೆ. ಅವರ ಆಗುಗಳಿಗೆ ಹೋಗೋದೇ ನಾವು ಸ್ಪಂದನೆ. ನಾನು ಎಷ್ಟೋ ಜಾಗದಲ್ಲಿ ನಾನು ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಕೆಲವು ಜಾಗದಲ್ಲಿ ಒಂದು ಧರ್ಮದ ಅಥವಾ ಒಂದು ಜಾತಿಯ 90% ಮತದಾರರು ಇದ್ರು. ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾನೆ ಅವನ ಮತ ಅವನಿಗೆ 1-2 ಬಟ್ ಅವನಲ್ಲಿ ಗೆಲ್ತಾ ಇದ್ದಾರೆ. ಇಂಥ ಉದಾಹರಣೆಗಳು ಯಾಕೆ? ಅವರು ಜನರಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲಿವರೆಗೆ ಜನರಿಗೆ ಸ್ಪಂದನೆಯನ್ನು ಮಾಡೋದಿಲ್ವೋ ಅಲ್ಲಿ ತನಕ ಪಕ್ಷವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಪಕ್ಷವನ್ನು ಯಾವುದೇ ರೀತಿಯ ಇಟ್ಟಿಗೆ, ಮರಳು, ಸಿಮೆಂಟ್ ಅಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಜನರಿಗೆ ಸ್ಪಂದನೆಯನ್ನು ಮಾಡಬೇಕು, ಜನರ ಜೊತೆ ಇರಬೇಕು, ಜನರಿಗೆ ನಾವು ಬಲಶಾಲಿ ಆಗಿರಬೇಕು. ಪಣಂಬೂರು ಕೈತಲ್ದ ಮೀಣಾ ಕಲ್ಲಿಯಡ್ ಕಡಲು ಕುರೆವನ ಕುಡದುಂಬರಿದಂಡ ಕಾಂಕ್ರೀಟ್ ಮಾರ್ಗ ಪಿರಬಿಚ್ಚಿದ ಕಡಲ್ ಸೇಡ್ದಂಡ ತಡಿಪ್ ಗೋಡೆ ಕಟ್ಟಾದು ಕುರುಡೊಂದು ಊರ್ದಕ್ಲು ಒತ್ತಾಯ ಮಲ್ದೇರ. ಪಣಂಬೂರು ಕೈತಲ್ದ ಮೀನಾ ಕಳಿಯಡ್ ಕಡಲು ಕುರೆವನ ಕುಡದುಂಬರಿದಂಡ ಕಾಂಕ್ರೀಟ್ ಮಾರ್ಗ ಪಿರಬಿಚ್ಚಿದ ಕಡಲ್ ಸೇರಿದಂಡ ಜನಕಲು ತೂವಂದಿತ್ತಿನಂಚನೆ ಕಾಂಕ್ರೀಟ್ ಮಾರ್ಗ ಪುಡದ ಜರಿದಂಡ ಕಡಲ್ದ ಅಬ್ಬರಗು ಮಾರ್ಗದ ಒಂಜೊಂಜೆ ಭಾಗ ಕಡಲು ಸೇರೊಂದುಂಡು. ಮೀನಾ ಕಳಿಯಾದ ಈ ಕಾಂಕ್ರೀಟ್ ಮಾರ್ಗದ ಕೈತಲ್ದ ಉಪ್ಪುನ ಮೀನುಗಾರರನ ಇಲ್ಲಲು ಸತ ಮಗುರುನ ಪೋಡಿಗೆ ಉಂಡಾತಂಡ ಅಂಚಾದ ಸಂಬಂಧಪಟ್ಟಿನ ಜನಪ್ರತಿನಿಧುಲು ಇಲಾಖೆದ ಅಧಿಕಾರುಲು ತಡಿಪು ಗೋಡೆ ಕಟ್ಟಾದ ಕುರುಡೊಂದು ಊರ್ದಕ್ಲು ಒತ್ತಾಯ ಮಲ್ದೇರ. ಇತ್ತ ಕುಡರ್ನಿತ ಮಲ್ಲ ಸುದ್ದಿಲು. ಹರಿಹರ ಪಲ್ಲತಟ್ಕಡ್ ಬಡ್ಸೊಡ್ದು ಉಂಡಾಯ್ನ ಕಷ್ಟ ನಷ್ಟದ ಜಾಗಿಲೆಗ್ ಬಂದರು ಮೀನುಗಾರಿಕೆ ಮಂತ್ರಿಯರ್ನ ಭೇಟಿ. ಆಯ್ನ ಕೆಲಸನ ಬರೆವಂದೆ ಬುಡ್ದು ಬುಟ್ಪರ್ ಸುದ್ದಿ ಮಾಧ್ಯಮಗಳ ಮಿತ್ ಏವ್ರತೋ ಜೈನ ಎಸ್ ಅಂಗಾರ. ಬೈಂದೂರು ಒತ್ತಿನೆನೆ ಕಾಡಿಡ್ ಪೊತ್ತುದು ಕಂಚಿದಿನ ಕಾರು ಬೊಕ್ಕ ಕಾರ್ದ ಉಲ ಎತ್ತಿನ ಪುನತ ಬಗೆಟ್ ಕೇಸನ ನಾಡು ಪತ್ತದು ಮಲ್ಲ ಸಾಸ ಮಲ್ತಿನ ಪೊಲೀಸರು ತಿಕ್ಕಲ್ದುಪುರ್ನ 4 ಆರೋಪಿಲು. ಕಾರ್ಲೆನ ನಿರ್ವಹಣೆಡ್ ಪುದರ್ ಪೊಯ್ಯಿ ರಮೇಶ್ ಕುಮಾರ್ ಯಜಮಾನಿಕೆದ ಕುಡ್ಲದ ಕಾರ್ ಕೇರ್ ಸೆಂಟರ್ ಕೊಡಿಯಾಲ ಬೈಲ್ ವೆಸ್ಟ್ ರೋಡ್ ಜನತಾ ಡಿಲಕ್ಸ್ ಕೈತಲ್ ಬಾಬಾ ಕಾಸ್ಟೈಲ್ ಸಂಸ್ಥೆ ಉದ್ದೀಪನ. ಮಾರುತಿ ಸುಜುಕಿ ಅರೇನಾ ಗಾಡಿಲೆನ ಅಧಿಕೃತ ಮಾರಾಟ ಸಂಸ್ಥೆ ಕುಡ್ಲಾ ಹಂಪನಕಟ್ಟದ ಮಾಂಡವಿ ಮೋಟರ್ಸ್ ಆಲ್ ನ್ಯೂ ಹಾಟ್ ಅಂಡ್ ಟಿಕ್ಕಿ ಮಾರುತಿ ಸುಜುಕಿ ಬ್ರಿಜಾ ಕಾರ್ ಬಿಡುಗಡೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.